ಬ್ರಿಟಿಷರಿಂದ ಭಾರತ ಮುಕ್ತಿ ಪಡೆಯಬೇಕಿತ್ತು. ಹಾಗೆ ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಬೇಕಿತ್ತು. ಕಡೆಗೂ ಅಂದುಕೊಂಡಂತೆ ಸಾಧಿಸಿದ್ರು 1947 ಆಗಸ್ಟ್ 15ರಂದು. ಅನೇಕ ಜನರ ತ್ಯಾಗ, ಅನೇಕ ಜನರ ಬಲಿದಾನ ಇದಕ್ಕೆಲ್ಲ ಕಾರಣವಾಗಿತ್ತು. ಅಂದಿನಿಂದ ಇಂದಿನವರೆಗೂ ನಾವು ಖುಷಿಯಿಂದ ಸ್ವಾತಂತ್ರ್ಯ ಆಚರಿಸಿಕೊಂಡು ಬಂದಿದ್ದೇವೆ. ಆ ದಿನದಂದು ನಮ್ಮನ್ನು ಹೆಚ್ಚು ಆಕರ್ಷಿಸುವುದು ಸೇನಾ ಪರೇಡ್. ಭಾರತದ ಸೇನೆ ಇತಿಹಾಸ ತಿಳಿದರೆ ಮೈ ರೋಮಾಂಚನವಾಗುವುದು. ಹೇಳಲು ಶುರು ಮಾಡಿದರೆ ನಿಲ್ಲುವಂತದ್ದಲ್ಲ. ಶಕ್ತಿಯುತವಾಗಿ ಬೆಳೆದು ಬಂದ ಹಾದಿ ಅದು ಇಂದು ನಿನ್ನೆಯಲ್ಲ. ಬ್ರಿಟಿಷರ ಕಾಲದಲ್ಲೂ ಅವರ ಸೇನೆಗೆ ನಮ್ಮ ಅಂದರೆ ಭಾರತೀಯರನ್ನೇ ಉಪಯೋಗ ಮಾಡುತ್ತಿದ್ದರು. ಯಾಕೆಂದ್ರೆ ನಮ್ಮ ತರುಣರ ಗುಂಡಿಗೆ ಅಷ್ಟು ಶಕ್ತಿಶಾಲಿಯದ್ದು. ಪ್ರತಿ ಬಾರಿ ಗೆಲ್ಲುವರಲ್ಲ ಯೋಧರು, ಪ್ರತಿ ಬಾರಿ ಯುದ್ಧ ಮಾಡುವವರು ಯೋಧರು. ದೇಶಕ್ಕಾಗಿ, ದೇಶದ ಜನರಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಲು ಸದಾ ಸಿದ್ಧರಿರುವ ಆ ವೀರ ಯೋಧರನ್ನು ಒಮ್ಮೆಯಾದರೂ ನೆನೆಯೋಣ. ಉಕ್ಕಿನಂದ ನರಮಂಡಲ, ಮಿಂಚಿನಂತ ಬುದ್ಧಿಶಕ್ತಿ, ಬೆಟ್ಟ ಗುಡ್ಡವನ್ನೇ ಪುಡಿ ಮಾಡುವ ಮನಶಕ್ತಿ ಇರೋ ವೀರ ಯೋಧರು ನಮ್ಮ ಸೇನೆಯಲ್ಲಿದ್ದಾರೆ. 2 ಕೈ ಕಾಲುಗಳನ್ನು ಕಡಿದು ನಾಲಿಗೆಯನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ತನ್ನ ಗುಂಡಿಗೆಯಲ್ಲಿ ಭಾರತಾಂಬೆಯ ಸೇವೆ ಮಾಡೋ ಶಕ್ತಿ ಹೊಂದಿರೋರು ನಮ್ಮ ಯೋಧರು. ಭಾರತೀಯ ಅನ್ನೋ ಕಿಚ್ಚದೆ ಗುಂಡಿಗೆ ಅನ್ನೋದು ಸಾಬೀತು ಮಾಡೋ ಅವಶ್ಯ ಇನ್ನಿಲ್ಲ. ವೀರ ತರುಣರ ಶಕ್ತಿ ನಮಗೆಲ್ಲ ಪ್ರೇರಣೆಯಾಗಿರಲಿ. ತನ್ನ ವೃತ್ತಿ ಜೀವನದಲ್ಲಿ ಇರೋ ಬರೋ ಪದವಿಗಳನ್ನು ಬಿಟ್ಟು ದೇಶಕ್ಕಾಗಿ ದುಡಿದು ಮಡಿಯೋ ಅದೆಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಅಂತವರಲ್ಲಿ ಎತ್ತಿದ ಕೈ ನಮ್ಮ ಸೇನೆಯವರು. ಗುಡುಗು ಮಿಂಚಿರಲಿ, ಚಳಿನೇ ಇರಲಿ, ಮಳೆನೇ ಇರಲಿ, ಬಿಸಿಲೇ ಇರಲಿ, ಪ್ರವಾಹ ಬರಲಿ, ಭೂಕಂಪ ಇರಲಿ, ತನ್ನ ಧೈರ್ಯ, ಶಕ್ತಿ, ಹುಮ್ಮಸ್ಸಿನಿಂದ ಸದಾ ನಮ್ಮ ರಕ್ಷಣೆಗೆ ಬರೋ ಒಂದು ಜೀವ ಅಂದ್ರೆ ಅದು ನಮ್ಮ ಸೇನೆ. ಅದೆಷ್ಟೋ ವರ್ಷಗಳಿಂದ ತನ್ನ ಹೆಂಡತಿನ ನೋಡಿಲ್ಲ, ಅಪ್ಪ ಅಮ್ಮನ ನೋಡಿಲ್ಲ, ಮನೆಯವರನ್ನ ನೋಡಿಲ್ಲ, ಹುಟ್ಟೋ ಮಗುನ ನೋಡಿಲ್ಲ. ಊರನ್ನೋದು ಬರೀ ನೆನಪೇ. ಅಂತ ಯೋಧರು ತಮ್ಮ ಪ್ರಾಣ ದೇಶಕ್ಕಾಗಿ ಅರ್ಪಣೆ ಮಾಡುತ್ತಿದ್ದಾರೆ. ನಮಗೆ ಹೆಮ್ಮೆ ಅಲ್ವಾ? ಎಂತ ಗುಂಡಿಗೇರಿ ನಮ್ಮ ಸೇನೆಯದು. ಅವರಿಗೂ ಬದುಕೋ ಆಸೆ ಇದೆ, ಆಕಾಂಕ್ಷೆಗಳಿದೆ, ಜೀವನ ಎಂಬ ಸುಮಧುರ ಕನಸಿದೆ. ಆದ್ರೂ ಸದಾಕಾಲ ಹೋರಾಡೋ ಅಂತ ಸೈನಿಕರಿಗೆ ನಿಜವಾಗ್ಲೂ ನಾವು ಋಣಿಯಾಗಲೇಬೇಕು. ದೇಶಕ್ಕೋಸ್ಕರ ಏನು ಮಾಡ್ಲಿಕ್ಕೆ ಸಿದ್ಧ ಇರೋನು ಸೈನಿಕ. ಉಗ್ರರ ಎದುರು ತನ್ನ ಪ್ರಾಣನ ಲೆಕ್ಕಿಸದೆ ಹೋರಾಡೋನು ಸೈನಿಕ. ದೇಶಕ್ಕೋಸ್ಕರ ತನ್ನ ಕುಟುಂಬವನ್ನೇ ತ್ಯಜಿಸೋನು ಸೈನಿಕ. ಎದುರಾಳಿಗಳಿಗೆ ಗುಂಡಿಗೆ ಕೊಟ್ಟಿದ್ದಾರೆ ಹೊರತು ಬೆನ್ನು ತೋರಿಸಲಿಲ್ಲ. ಸತ್ರು ಪರವಾಗಿಲ್ಲ, ಸೋಲು ಒಪ್ಪೋದಿಲ್ಲ. ಇರೋದು ಒಂದೇ ಪ್ರಾಣ, ಆ ಪ್ರಾಣನ ಗೆದ್ದು ಸಾಯೋಣ ಅನ್ನೋರು ನಮ್ಮ ಸೈನಿಕರು. ಇಷ್ಟೆಲ್ಲ ಮಾಡಿರೋ ನಮ್ಮ ಸೇನೆಗೆ ನಮ್ಮಿಂದ ಆಗೋ ಸಹಾಯ ಮಾಡೋಣ. ಸದಾಕಾಲ ಅವರಿಗೆ ಸ್ಪಂದಿಸೋಣ. ಬೇಡದೆಯೋ ವ್ಯವಸಾಯ ನಮಗಗತ್ಯ ಇಲ್ಲ. ಮನುಷ್ಯ ರೂಪದ ದೇವರು ನಮ್ಮ ಸೈನಿಕರು. ಸ್ಮರಿಸೋಣ, ಪ್ರಾರ್ಥಿಸೋಣ. ಅದು ಯಾರು ತನ್ನ ಪ್ರಾಣ ತ್ಯಜಿಸಿದ್ದಾರೆ ಅವರ ಕುಟುಂಬ ರಕ್ಷಣೆ ಮಾಡಲಿ. ಅದು ಯಾರು ಇನ್ಮುಂದೆ ನಮಗಾಗಿ ತನ್ನ ಜೀವನವನ್ನ ಕೊಡಲಿದ್ದಾರೆ ಅವರನ್ನ ರಕ್ಷಿಸಲಿ. ಜೀವಂತವಾಗಿ ಮರಳಿ ಗೆದ್ದು ಬಾರೋ ಹಾಗೆ ಮಾಡು ಎಂದು ದೇವರಲ್ಲಿ. ಜವಾನೋ, ವೀರ ಸ್ವರ್ಗ ನಿಮ್ಮದು ಎಂದು ಮರೆಯಲಾಗದ ಭಾರತ್ನ ರತ್ನಗಳು ನೀವುಗಳು. ಜೈ ಜವಾನ್.